ಹರೆ ಹರೆ ರಾಮ 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 ಹರೆ ಹರೆ. ತತ್ರಾನು ದೇವಪ್ರಭೋ ರೌ ಚತುರ್ಭುಜೌ ಶ್ಯಾಮೌ ಕಿಶೋರಾಭರುಣ ಅಂಬು ತೀಕ್ಷ್ಣೌ ಸಿತಾವ್ ಅವಷ್ಟಭ್ಯ ಗದಾಂ ಸುವಾಸಸೌ ಕಿರೀಟಹಾರಾಂಗದ ಚಾರು ಕುಂಡಲೌ. ಅನುವಾದ: ಧ್ರುವ ಮಹಾರಾಜನು ಭಗವಾನ್ ವಿಷ್ಣುವಿನ ಅತ್ಯಂತ ಸುಂದರವಾದ ಇಬ್ಬರು ಸಹಚರರನ್ನು ಆ ವಿಮಾನದಲ್ಲಿ ಕಂಡನು. ಅವರು ಚತುರ್ಭುಜಗಳನ್ನು ಹಾಗೂ ಶ್ಯಾಮಲವಾದ ದೈಹಿಕ ಕಾಂತಿಯನ್ನು ಹೊಂದಿದ್ದರು. ನವತರುಣರಾಗಿದ್ದರು. ಅವರ ಕಣ್ಣುಗಳು ಕೆಂದಾವರೆಗಳಂತೆ ಇದ್ದು ಕೈಗಳಲ್ಲಿ ಗದೆಗಳನ್ನು ಧರಿಸಿದ್ದರು. ಅವರು ಕಿರೀಟ ಧರಿಸಿದ್ದರಲ್ಲದೆ ಅತ್ಯಾಕರ್ಷಕವಾದ ವಸ್ತ್ರಗಳಿಂದಲೂ ಹಾರ, ಕಂಕಣ ಹಾಗೂ ಕರ್ಣಕುಂಡಲಗಳಿಂದಲೂ ವಿಭೂಷಿತರಾಗಿದ್ದರು. ಸೊ ಹೀಗೆ ಧ್ರುವ ಮಹಾರಾಜರು ಈಗ ವೈಕುಂಠ ವಿಮಾನವನ್ನು ಅವರು ಕರೆದೊಯ್ಯಲಿಕ್ಕೆ ಬಂದಿದೆ. ಸೊ ಅದನ್ನು ಚಲಿಸಿಕೊಂಡು ಬಂದಿರುವವರು ಇವರು ವೈಕುಂಠ ನಿವಾಸಿಗಳು, ನಂದ ಸುನಂದರು ಅಂತ ಇಲ್ಲಿ ಮುಂದೆ ನಾವು ತಿಳಿತೇವೆ. ಸೊ ಅವರ ವಿವರಣೆ. ಸೊ ನಮಗೆ ಸಾಮಾನ್ಯವಾಗಿ ಇವರು ಕಾಣೋದಿಲ್ಲ. ನಾವು ಭೌತಿಕ ಜಗತ್ತಿನಲ್ಲೂ ಕೂಡ ನಾವು ಕಾಣೋದು ಹೆಚ್ಚಾಗಿ ನಮ್ಮ ಭೂಲೋಕದಲ್ಲೇ ಜೀವಿಗಳು ಅಷ್ಟೇ. ನಾವು ಇದರಲ್ಲೂ ಕೂಡ ಎಷ್ಟೋ ಜೀವಿಗಳು ಕಾಣೋದಿಲ್ಲ ನಮ್ಗೆ. ಒಂದು ರೀತಿ ಇವಾಗ ಏನು ಚಿಕ್ಕ ಚಿಕ್ಕ ಇದು ಬ್ಯಾಕ್ಟೀರಿಯಾ ಇದು ಎಲ್ಲ ಹೇಳ್ತೇನೆ, ಇದ್ರಲ್ಲಿ ಕೂಡ ನಮ್ಮ ಕಣ್ಣಲ್ಲಿ ಹಾಗೆ ಕಾಣೋದಿಲ್ಲ. ನಮ್ಗೆ ಅದು ಕಾಣ್ಬೇಕಂದ್ರೆ ಒಂದು ಬೇರೆ ಏನೋ ಮೈಕ್ರೋಸ್ಕೋಪ್ ಬೇಕೋ, ಇನ್ನೊಂದು ಬೇಕೋ, ಆ ರೀತಿ ಇರಬೇಕು. ನಮ್ಮ ಕಾಣುವ ಶಕ್ತಿಯಿಂದ ಎಲ್ಲವೂ ಕಾಣೋದಿಲ್ಲ ನಮ್ಗೆ. ಇನ್ನು ಹಾಗೆ ದೇವತೆಗಳು ಕೂಡ ಹೇಳ್ತಾರೆ, ಭೌತಿಕ ಬ್ರಹ್ಮಾಂಡದಲ್ಲೇ ಇದ್ರು ಕೂಡ ಅವರು ಉನ್ನತ ಲೋಕಗಳಲ್ಲಿದ್ದಾರೆ. ಅವರಿರೋದು ಸ್ವರ್ಗಲೋಕ, ಇಂದ್ರಲೋಕ, ಚಂದ್ರ, ಆ ರೀತಿಯ ಲೋಕಗಳಲ್ಲಿ ಆ ಜೀವಿಗಳು ಕೂಡ ನಮಗೆ ಕಾಣೋದಿಲ್ಲ. ಅವರು ಇನ್ನ ಒಂದು ಸೂಕ್ಷ್ಮದ ಅಸ್ತಿತ್ವದಲ್ಲಿ ಇರ್ತಾರೆ. ಅವರು ನಮ್ಮ ರೀತಿಯ ಅಷ್ಟು ಜಡ ಅಸ್ತಿತ್ವದ ಪ್ರಭಾವದಿಲ್ಲ ಅವರು. ಮತ್ತೆ ಅವ್ರು ಬೇಕಂದ್ರೆ ಕಾಣಿಸ್ಕೊಳ್ಬಹುದು, ಬೇಡ ಇಲ್ಲ ಅಂದ್ರೆ ಇಲ್ಲ. ಆ ರೀತಿ ಕೂಡ ದೇವತೆಗಳು ಕೂಡ ಶಕ್ತಿ ಇರುತ್ತೆ. ಆದರೂ ಇವರಿಗಿಂತ ಉನ್ನತರಾದವರು ಈ ವೈಕುಂಠ ವಾಸಿ. ಸೊ ಅವರದು ಸಂಪೂರ್ಣ ಅವರ ದೇಹ ಸಚ್ಚಿದಾನಂದ ದೇಹ. ದೇವತೆಗಳದ್ದು ಹಾಗೇನು ಸಚ್ಚಿದಾನಂದ ದೇಹ ಇಲ್ಲ. ಅವ್ರದ್ದು ಭೌತಿಕ ಜಗತ್ತಿನಲ್ಲೇ ಇರೋದ್ರಿಂದ ಅವ್ರದ್ದು ಕೂಡ ಭೌತಿಕ ದೇಹನೇ ಒಂದು ರೀತಿ ಸ್ವಲ್ಪ ಸೂಕ್ಷ್ಮ ಇರ್ಬೋದು ನಮಗಿಂತ. ಆದರೆ ವೈಕುಂಠ ವಾಸಿಗಳು ಇಲ್ಲಿ ವಿವರಣೆ ಕೊಡ್ತಾ ಇರೋದು, ಅವರು ಸಂಪೂರ್ಣ ಪರಿಪೂರ್ಣತೆಯಲ್ಲಿ ಅವರು ಸಚ್ಚಿದಾನಂದ ದೇಹದಲ್ಲಿದ್ದಾರೆ. ಈಶ್ವರ ಪರಮ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಆದಿರ್ ಗೋವಿಂದ ಸರ್ವ ಕಾರಣ. ಸೊ ಕೃಷ್ಣನದು ದೇಹ ಯಾವಾಗಲೂ ಕೃಷ್ಣನ ವಿಸ್ತರಣೆಗಳಾಗಿ ನಾರಾಯಣ, ರಾಮ, ಸೊ ಎಲ್ಲರದು ಕೂಡ ದಿವ್ಯ ದೇಹ, ಅದು ಸಚ್ಚಿದಾನಂದ ದೇಹ, ಅದು ಭೌತಿಕ ವಸ್ತುವಿಂದ ಕೂಡಿದ್ದಲ್ಲ. ಹಾಗೆಯೇ ಭಗವಂತನ ನಿತ್ಯ ಸಹಚರ್ಯರಾದ ಅವನ ಶುದ್ಧ ಭಕ್ತರು ಅಲ್ಲಿ ವೈಕುಂಠ ಲೋಕದಲ್ಲಿ, ಗೋಲೋಕದಲ್ಲಿ ಅವರು ಕೂಡ ಹೀಗೆ ಸಚ್ಚಿದಾನಂದ ದೇಹ. ಸೊ ಈಗ ಅವರ ಅನುಗ್ರಹದಿಂದ ಮತ್ತೆ ಧ್ರುವ ಮಹಾರಾಜರ ಪರಿಪೂರ್ಣತೆಯಿಂದ ಅವರಿಗೆ ನೋಡೋ ಒಂದು ದೃಷ್ಟಿ, ಭಗವರು ಕಾಣುವ ಒಂದು ಸಾಮರ್ಥ್ಯ ಇದೆ, ಅರ್ಹತೆ ಇದೆ. ಸೊ ಈಗ ಅವರ ವಿವರಣೆ ಅಷ್ಟು ಅತಿ ಸುಂದರವಾಗಿದ್ದಾರೆ. ಮತ್ತೆ ನೋಡಕ್ಕೆ ಅವರು ಆಲ್ಮೋಸ್ಟ್ ವಿಷ್ಣು ಹಾಗೆ ಕಾಣ್ತಾರೆ ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದೀನಿ. ಸೊ ಹೇಳ್ತಾರೆ, ಇದು ಮುಕ್ತಿ ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಶ್ಚ. ಸೊ ಇಲ್ಲಿ ಸಾರೂಪ್ಯ ಅಂದ್ರೆ ಹಾಗೆ ಭಗವಂತನ ಹಾಗೆ ರೂಪ ಇದೆ. ನಾರಾಯಣನು ಹೇಗೆ ಚತುರ್ಭುಜನಾಗಿ ಇದ್ದಾನೆ, ಹಾಗೆಯೇ ಅವನ ಸೇವಕರು ನಂದ ಸುನಂದ ಅವರು ಬಂದಿದ್ದಾರೆ, ಅವರು ಕೂಡ ಹಾಗೆ ಚತುರ್ಭುಜ, 4 ಕೈಗಳು. ಮತ್ತೆ ಹೇಗೆ ಭಗವಂತನು ಶಂಖ, ಚಕ್ರ, ಗದಾ, ಪದ್ಮ. ಶಂಖ ಮತ್ತೆ ಪದ್ಮ ಅದು ಭಕ್ತರಿಗೆ ಅಂತ ಹೇಳ್ತಾರೆ. ಭಕ್ತರಿಗೆ ಅಂದ್ರೆ ಭಗವಂತನು ಅದರಿಂದ ಭಕ್ತರಿಗೆ ಆಶ್ವಾಸನೆಯನ್ನು ಕೊಡೋದು, ಭಗವಂತರನ್ನು ಆಶೀರ್ವದಿಸೋದು, ಹಾಗೆ ಅದರ ಸಂಕೇತ, ಶುಭ ಸಂಕೇತ.
ಮತ್ತೆ ಚಕ್ರ ಮತ್ತೆ ಗದೆ ಅದು ಆ, ದುಷ್ಟರನ್ನು ಅಸುರನ್ನು ಸಂಹರಿಸ್ತದೆ. ವೈಕುಂಠ ಲೋಕದಲ್ಲಿ ಇದು ಅಗತ್ಯ ಇಲ್ಲ, ಆದರೂ ಭಗವಂತನು ಅದನ್ನ ಸ್ವೀಕರಿಸೋದು ತನ್ನ ಭಕ್ತರಿಗೆ ಒಂದು ಆಶ್ವಾಸನೆ ಕೊಡೋ ರೀತಿಯಲ್ಲಿ ಚಕ್ರ ಮತ್ತೆ ಗದೆ ಭಗವಂತನ ಹತ್ರ ಇರುತ್ತೆ. ಸೊ ಇಲ್ಲಿ ಇವರು ಕೂಡ ಹಾಗೆ ಕಾಣ್ತಾರೆ. ಸೊ ನಾನು ಮೊದಲು ಅಂದ್ರೆ ಚಿಕ್ಕವನಾಗಿದ್ದಾಗ ಹಾಗೆ ಇದು ಕೃಷ್ಣ ಪ್ರಜ್ಞೆ ಅಷ್ಟು ತಿಳಿದೇ ಇರುವಾಗ ವಿಷ್ಣು ಮಂದಿರಗಳು ಹೋಗುವಾಗ ಹೊರಗೂ ಕೂಡ ನೋಡ್ತೇವೆ ನಾವು ವಿಷ್ಣು ಮಂದಿರ, ವಿಶೇಷವಾಗಿ ಈ ಶ್ರೀ ವೈಷ್ಣವ ಸಂಪ್ರದಾಯ ಅದರಲ್ಲೂ ಪ್ರತ್ಯೇಕವಾಗಿ ಇದ್ದೇ ಇರುತ್ತೆ. ಎಲ್ಲ ದೇವಾಲಯಗಳಲ್ಲೂ ಕೂಡ ಹೊರಗೆ ಆ ದ್ವಾರದಲ್ಲೇ ಜಯ ವಿಜಯ ಇರ್ತಾರೆ, ಇಲ್ಲಾಂದ್ರೆ ಈ ರೀತಿ ದ್ವಾರಪಾಲಕ ಇರ್ತಾರೆ. ನೋಡಿದ್ರೆ ಏನಿದು ವಿಷ್ಣು ಇಲ್ಲಿ ಇದ್ದಾರೆ ಅನ್ಸುತ್ತೆ, ಯಾಕಂದ್ರೆ ನೋಡಕ್ ಹಾಗೆ ಇದ್ದಾರೆ, ಶಂಖ ಚಕ್ರ ಗದಾ ಪದ್ಮ. ಆದ್ರೆ ಇವರು ವಿಷ್ಣು ಅಲ್ಲ, ವಿಷ್ಣುವಿನ ಸಹಚರ್ಯರು, ಅವರು ದ್ವಾರಪಾಲಕರು. ಸೊ ಹೊರಗೆ ಅವರು ಎಲ್ಲ ಶಂಖ ಚಕ್ರ ಗದಾ ಪದ್ಮ ಎಲ್ಲವನ್ನು ಧರಿಸಿ ಇರ್ತಾರೆ. ನೋಡಕ್ಕೆ ಹಾಗೆ ಕಾಣ್ತಾರೆ, ಸಂಪೂರ್ಣವಾಗಿ ಹಾಗೆ ಕಾಣ್ತಾರೆ. ಆದ್ರೆ ಹೇಳ್ತಾರೆ ಆದ್ರೂ ಕೂಡ ಸ್ವಲ್ಪ ಲಕ್ಷಣಗಳು ಭಿನ್ನವಾಗಿರುತ್ತೆ. ಅಂದ್ರೆ ಆ ಶ್ರೀವತ್ಸ. ಸೊ ಭಗವಂತನ ಇದರಲ್ಲಿ ಆ ಅಲ್ಲಿ ಒಂದು ವಿಶೇಷವಾದ ಒಂದು ಗುರುತು ಇದೆ ಅವನ ಎದೆ ಮೇಲೆ. ಮತ್ತೆ ಅವನದೇ ವಿಶೇಷವಾದ ಒಂದು ಆಭರಣ ಕೂಡ ಇದೆ ಭಗವಂತನಲ್ಲಿ, ಶ್ರೀವತ್ಸ. ಅಲ್ಲಿ ಲಕ್ಷ್ಮೀ ದೇವಿ ನಿವಾಸಿಸೋದು, ಮತ್ತೆ ಕೌಸ್ತುಭ ಮಣಿ ಇರುತ್ತೆ. ಸೊ ಇದೆಲ್ಲವೂ ಭಗವಾನ್ ವಿಷ್ಣುವಲ್ಲಿ ಸ್ವಲ್ಪ ಪ್ರತ್ಯೇಕ ಇದೆ. ಆದ್ರೆ ನೋಡಕ್ಕೆ ಹಾಗೆ ಕಾಣ್ತಾರೆ ಆಲ್ಮೋಸ್ಟ್ ಎಲ್ಲ. ಸೊ ಆದ್ರೂ ಕೂಡ ಯಾರು ನಾನು ಕೃಷ್ಣ, ನಾನು ವಿಷ್ಣು, ನಾನು ನಾರಾಯಣ ಅಂತ ಹೇಳೋದು ಭೌತಿಕ ಜಗತ್ತು ಅಂದ್ರೆ ಆಗಲ್ಲ. ನಾವು ಇಲ್ಲಿ ನಾನೇ ದೇವರಾಗ್ಬಿಟ್ಟೆ, ನಾನೇ ಭಗವಂತನ ಅವತಾರ ಇಲ್ಲ. ಇದು ಭೌತಿಕ ಜಗತ್ತಿನಲ್ಲಿ ನಾವು ಭಗವಂತನನ್ನು ಅನುಕರಣೆ ಮಾಡೋ ಇದರಲ್ಲಿ ಈ ರೀತಿ ತತ್ವ ಕೂಡ, ನಾನೇ ಅಹಂ ಬ್ರಹ್ಮಾಸ್ಮಿ, ನಾನು ದೇವರಾಗ್ಬಿಟ್ಟೆ, ನಾನು ಭಗವಂತನ ಲೀನನಾಗ್ಬಿಟ್ಟೆ ಇಲ್ಲ. ಇವರು ಭಗವಂತನ ರೀತಿಯ ಕಾಣ್ತಾರೆ, ಆದರೂ ಕೂಡ ಯಾವತ್ತು ಇವರು ನಾನೇ ಭಗವಂತನು. ಇವಾಗ ಧ್ರುವ ಮಹಾರಾಜನು ಬಂದು ನಾನೇ ನಾರಾಯಣನು ಅಂತ ಹೇಳ್ತಾ ಇಲ್ಲ. ನಾವು ನಾರಾಯಣನ ನಿತ್ಯ ಸೇವಕರು. ಸೊ ಅವರು ಆ ನೆಲೆಯಲ್ಲಿದ್ದಾರೆ. ಮತ್ತೆ ವೈಕುಂಠ ಲೋಕದಲ್ಲಿ ಪ್ರತಿಯೊಬ್ಬರು ಅದನ್ನ ಆ ಭಾವನೆಯಲ್ಲಿ ನಾರಾಯಣನ ಸೇವೆಯಲ್ಲಿ ತೊಡಗಿದ್ದಾರೆ. ಸೊ ಇವರು ಹೀಗೆ ವಿಷ್ಣುದೂತರು ಈಗ ಇವರು ವಿಷ್ಣುದೂತರೇ, ವಿಷ್ಣುವಿನ ಸೇವಕರು. ಅವರಿಗೂ ಕೂಡ ಕಾಣಿಸ್ಕೊಳ್ತಾರೆ. ಯಾರಿಗೆ? ಯಮದೂತರಿಗೆ ಒಮ್ಮೆ ಕಾಣಿಸ್ಕೊಳ್ತಾರೆ. ಸೊ ಅಜಾಮಿಳನು ಆಗ ದೇಹವನ್ನು ಮರಣ ಆಗೋ ಸಮಯದಲ್ಲಿ ಅವ್ರು ನಾರಾಯಣ ಅಂತ ಅದು ಅಸಹಾಯ ಇದರಿಂದ ಕರೆದಾಗ ಹೇಳ್ತಾರೆ ವಿಷ್ಣುದೂತರು ಬರ್ತಾರೆ. ಸೊ ಹೇಳ್ತಾರೆ ವಿಷ್ಣುದೂತರು ಅವ್ರ ಚಲನೆಯಲ್ಲಿ ಇರ್ತಾರೆ, ಭೌತಿಕ ಬ್ರಹ್ಮಾಂಡದಲ್ಲೂ ಕೂಡ ಅವರು ಇರ್ತಾರೆ. ಹೇಳ್ತಾರೆ ಯಾರಾದರೂ ಹೀಗೆ ಭಗವಂತನ ನಾಮವನ್ನು ಕರೆದರೆ, ಅವ್ರು ಭಗವಂತನ ಭಕ್ತಿ ಮಾಡೋರಿದ್ರೆ ಅವ್ರನ್ನ ರಕ್ಷಣೆಗೋಸ್ಕರ ಅವ್ರು ಇದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗೆ ಅಜಾಮಿಳನು ಆ ರೀತಿ ಅಸಹಾಯ ಸ್ಥಿತಿಯಲ್ಲಿ ಅವನು ಕೂಗಿದಾಗ ವಿಷ್ಣುದೂತರು ಬಂದು ಅಲ್ಲಿ ಇವ್ರದ್ದು ವಿಷ್ಣುದೂತರು ಯಮದೂತರ ಸಂವಾದ ಇದೆ. ಸೊ ಅದನ್ನ ಸ್ವಲ್ಪ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಅದು ನೋಡಿ. ಸೊ ವಿಷ್ಣುದೂತರು ಯಮದೂತರು ವಿಷ್ಣುದೂತರು ನೋಡಿದಾಗ ಅವರು ಮಾತಾಡೋದು ಹೇಳೋದು, ಕಸ್ಯ ವಾ ಕುತ ಆಯಾತ ಕಸ್ಮಾದಸ್ಯ ನಿಷೇಧತ ಕಿಂ ದೇವಾ ಉಪದೇವ ಯೂಯಂ ಕಿಂ ಸಿದ್ಧ ಸತ್ತಮ. ಸೊ ಇದು ಹೇಳ್ತಾರೆ ಅವರು ಯಮದೂತರು ಎಲ್ಲರೂ ನೋಡಿದ್ದಾರೆ ಭೌತಿಕ ಜಗತ್ತಿನಲ್ಲಿ, ಯಾಕಂದ್ರೆ ಎಲ್ಲರೂ ಕೂಡ ಅವರ ಕಾನೂನಿಗೆ ಬದ್ಧರಾಗಿದ್ದಾರೆ. ಯಮರಾಜರ ಕಾನೂನಿಗೆ ಪುಣ್ಯ ಜೀವಿಗಳಾಗ್ಬೋದು, ಪಾಪ ಜೀವಿಗಳಾಗ್ಬೋದು, ಅದನ್ನ ನಿರ್ಣಯ ಮಾಡೋರು. ಸೊ ಅವರು ಅದನ್ನ ಕರ್ಕೊಂಡು ಹೋಗುವ ಒಂದು ಪೊಲೀಸ್ ಕಾನ್ಸ್ಟೇಬಲ್ಸ್ ಇರೋ ರೀತಿಯಲ್ಲಿ ಅವರು ಯಮರಾಜರ ಕಾನ್ಸ್ಟೇಬಲ್ಸ್, ಯಮದೂತರು. ಸೊ ಅವ್ರು ಹೇಳ್ತಾರೆ, ಸೊ ನೀವು ಯಾರು? ನಾವು ನಿಮ್ಮನ್ನ ನೋಡಿಲ್ಲ ಇಷ್ಟವರೆಗೂ. ಯಾಕಂದ್ರೆ ವಿಷ್ಣುದೂತರು ನೋಡೋದು ಎಲ್ಲರೂ ಆಗೋದಿಲ್ಲ, ಶುದ್ಧ ಭಕ್ತರಿಗೆ ಮಾತ್ರ ಆತರ ಸಾಧ್ಯ. ಆದ್ರೆ ಯಮದೂತರು ಒಮ್ಮೆ ಆ ಅಜಾಮಿಳರ ಇದರಲ್ಲಿ ಸನ್ನಿವೇಶದಲ್ಲಿ ಅವ್ರು ನೋಡ್ತಾರೆ. ಅವ್ರು ನೋಡಿ ಅವ್ರು ಕೇಳ್ತಾರೋ, ಯಾರ ಸೇವಕರು ನೀವು? ಎಲ್ಲಿಂದ ಬಂದಿದ್ದೀರಾ ನೀವು? ಯಾಕೆ ನಮ್ಮನ್ನು ಇವತ್ತು ಪಾಪ ಜೀವಿಯಾದ ಅಜಾಮಿಳನನ್ನು ಮುಟ್ಟೋದಕ್ಕೂ ಕೂಡ ನಮ್ಮನ್ನು ನಿಯಂತ್ರಿಸ್ತಿದ್ದೀರಾ ನೀವು? ಸೊ ನೀವ್ಯಾರು? ನೀವ್ಯಾರು ದೇವತೆಗಳ? ನೀವು ಉಪದೇವತೆಗಳ? ನಾವು ಇಲ್ಲಾಂದ್ರೆ ನೀವು ಸಿದ್ಧ ಸತ್ತಮ. ಕಿಂ ದೇವೋ ಉಪದೇವೋವಾ ಯೂಯಂ ಕಿಂ ಸಿದ್ಧ ಸತ್ತಮ. ಯಾಕಂದ್ರೆ ಅವರು ದೇವತೆಗಳನ್ನ ನೋಡಿದ್ದಾರೆ, ಮನುಷ್ಯರನ್ನು ನೋಡಿದ್ದಾರೆ, ಎಲ್ಲ ಉಪದೇವತೆಗಳನ್ನ ನೋಡಿದ್ದಾರೆ. ಆದರೂ ಅವ್ರ ಕೊನೆಗೆ ಅವ್ರಿಗೆ ಬರೋದು, ಇವ್ರು ಯಾರು ಅಲ್ಲ, ನೀವು ಇದಕ್ಕೂ ಕೂಡ ಉನ್ನತ ವ್ಯಕ್ತಿಗಳ ತರ ಕಾಣ್ತೀರಾ ನೀವು ಸಿದ್ಧ ಸತ್ತಮ, ಭಕ್ತರಲ್ಲಿ ನೀವು ಉತ್ತಮರ ಅಂತ ಕೇಳ್ತಾರೆ. ಆಕ್ಚುಲಿ ಭಕ್ತರಲ್ಲಿ ಉತ್ತಮರಂದ್ರೆ ವೈಕುಂಠವಾಸಿ. ಈ ಭೌತಿಕ ಜಗತ್ತಿನಲ್ಲಿ ಯಮರಾಜರು ಅಂತ ಭಕ್ತರಿದ್ದಾರೆ, ಮಹಾಜನರಿದ್ದಾರೆ. ಅವ್ರು ಬಿಟ್ರೆ ಯಾರು ಇಲ್ಲಿ ಉತ್ತಮ ಭಕ್ತರಿಲ್ಲ. ಉತ್ತಮ ಭಕ್ತರಂದ್ರೆ ವೈಕುಂಠವಾಸಿಗಳೇ. ಸೊ ಹೇಳ್ತಾರೆ
ಅವರು ಕೂಡ ಅವರ ಒಂದು ಆ ಅವರ ನೋಡಿದ್ದೆ ಅವ್ರಿಗೆ ಒಂದು ಇದು ಬಂದು ಸಂಶಯ ಬಂತು. ಮೋಸ್ಟ್ಲಿ ನಾವು ಇಷ್ಟರು ನೋಡಿರ್ಲಿಲ್ಲ ಇವ್ರನ್ನ, ಇವರು ವೈಕುಂಠ ವಾಸಿಗಳಿರ್ಬೇಕು ಇವರು ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಅಲ್ಲಿ ವಿವರಣೆ ಇದೆ, ಯಮದೂತರು ವಿಷ್ಣುದೂತರ ಬಗ್ಗೆ ಹೇಳೋದು, ಸರ್ವೇ ಪದ್ಮ ಫಲಾಶಾಕ್ಷ. ಸೊ ನಿಮ್ಮೆಲ್ಲ ನಿಮ್ಮ ಕಣ್ಣುಗಳು ಇಲ್ಲಿ ಹೇಗೆ ವಿವರಣೆ ಇದೆ ಅಲ್ಲೂ ಕೂಡ ಅಲ್ಲೇ ವಿವರಣೆ. ಹಾಗೆ ಇಲ್ಲಿ ಪದ್ಮ ಫಲಾಶಾಕ್ಷ, ಪದ್ಮ ತಾವರೆ ಹೂಗಳ ರೀತಿಯ ನಿಮ್ಮ ಕಣ್ಣುಗಳು. ಅಕ್ಷಃ ಪೀತ ಕೌಶೇಯ ವಾಸಸಃ, ನಿಮ್ಮ ವಸ್ತ್ರಗಳು ಪೀತ ಕೌಶೇಯ ಸಿಲ್ಕ್, ಹಳದಿ ಬಣ್ಣ, ಯೆಲ್ಲೋ ಕಲರ್ ಸಿಲ್ಕ್ ಅಲ್ಲಿ ಹೊಳಪ್ತಾ ಇದೆ. ಪೀತ ಕೌಶೇಯ ವಾಸಸ ಕಿರೀಟಿನ ಕುಂಡಲಿನ. ಸೊ ಅವರು ಕಿರೀಟ್, ಹೆಲ್ಮೆಟ್, ಹೇಗೆ ಭಗವಂತನ ಕಿರೀಟವನ್ನು ಧರಿಸಿರ್ತಾನೆ ಆ ತರ ತುಂಬಾ ಬಲೆ ಬಾಳುವ ಕಿರೀಟವನ್ನು ಅವರು ಕೂಡ, ಕಿರೀಟಿನ ಕುಂಡಲಿನ, ಅವರಲ್ಲಿ ಕಿವಿಯ 5 ಕುಂಡಲಿ ಇದಿರುತ್ತೆ. ಲಸತ್ ಪುಷ್ಕರ ಮಾಲಿನ, ಮತ್ತೆ ಅವರ ಹಾರ, ದಿವ್ಯ ಹಾರ, ಇಲ್ಲಿ ಅಷ್ಟು ಸುಂದರವಾದ ಹಾರ, ಲಸತ್ ಪುಷ್ಕರ ಮಾಲಿನ. ಸರ್ವೇಶ ನೂತ್ನ ವಯಸ್ಸಹ. ಸೊ ಹೇಳ್ತೀರಾ ನೀವೆಲ್ಲರೂ ತುಂಬಾ ತರುಣರಾಗಿ ಕಾಣ್ತೀರಾ. ಆಕ್ಚುಲಿ ಭಗವಂತನ ನಿತ್ಯ ಸೇವಕರು ಭಗವದ್ಧಾಮದಲ್ಲಿ ಯಾವಾಗಲೂ ತರುಣರಾಗೇ ಇರ್ತಾರೆ. ಇಲ್ಲೂ ಕೂಡ ಯಾರಿಗೆ ಇಷ್ಟ ಇದೆ, ನಮ್ಗೆ ಯಾರಿಗಾದ್ರೂ ಇಷ್ಟ ಇದೆಯಾ, ನನಗೆ ಬಿಳಿ ಕೂದಲು ಬರಬೇಕು, ನನ್ನ ಚರ್ಮ ಸ್ವಲ್ಪ ಹೀಗೆ ಒಣಗೋಗೋ ತರ ಆಗ್ಬೇಕು, ನನಗೆ ಇನ್ನೊಂದು ಮಚ್ಚೆಗಳು ಬರಬೇಕು, ನಾನು ಈ ರೀತಿ ಕುರೂಪ ಇದನ್ನು ಪಡಿಬೇಕು, ಯಾರಿಗಿಚ್ಛೆ? ಎಲ್ಲರೂ ಕೂಡ ಅವಕಾಶ ಕೊಟ್ರೆ ತುಂಬಾ ಸುಂದರವಾಗಿ ಒಂದು ದೇಹ, ಮುಖ, ಚರ್ಮ, ಕೂದಲು, ಹಾಗೆ ನಮ್ಮ ಇಚ್ಛೆ ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಾಧ್ಯ ಆಗುತ್ತೆ. ಭೌತಿಕ ಜಗತ್ತಿನಲ್ಲಿ ಇಲ್ಲ. ನಮಗೆ ಕೆಲವು ಸಮಯದಲ್ಲಿ ಏನೋ ಒಂದು ಕರ್ಮದ ಪ್ರಭಾವವಾಗಿ ಒಂದು ಕೃಷ್ಣನ ಒಂದು ಸಮಯಕ್ಕೆ ಕೊಡ್ತಾನೆ ಅಷ್ಟೇ. ಮತ್ತೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಇವತ್ತು ಡಾಕ್ಟರು, ವೈದ್ಯರು, ಇಲ್ಲ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡಿ, ನೀವು ಇನ್ನೊಂದು ಮಾಡಿ, ಇಲ್ಲಾಂದ್ರೆ ಈ ಒಂದು ಸೋಪ್ ಉಪಯೋಗಿಸಿ, ಈ ಒಂದು ಸೆಂಟ್ ಉಪಯೋಗಿಸಿ, ಈ ರೀತಿ ಒಂದು ಲೋಷನ್ ಹಾಕಿ, ಇದನ್ನೆಲ್ಲ ಇನ್ನೂ ಪ್ರಯತ್ನ ಮಾಡ್ತೇವೆ. ಎಷ್ಟು ಮಾಡುದು ಇದು ಭೌತಿಕ ದೇಹ, ಇದು ಅಷ್ಟೇ, ಇದು ಅಷ್ಟೇ, ಅದು ಕೊನೆಗೆ ಅದು ಮರಣ ಹೊಂದುತ್ತೆ, ಅದು ಕ್ಷಯಿಸುತ್ತೆ. ಅದು ಭೌತಿಕವಾದದ್ದು 6 ಬದಲಾವಣೆಗಳಿದೆ. ಹುಟ್ಟುತ್ತೆ, ಬೆಳೆಯುತ್ತೆ, ಮತ್ತೆ ಸ್ವಲ್ಪ ಸಮಯ ಹಾಗೆ ಇರುತ್ತೆ, ಮತ್ತೆ ಕ್ಷೀಣಿ ಹೋಗುತ್ತೆ, ಕೊನೆಗೆ ಸಂಪೂರ್ಣವಾಗಿ ಅದು ಅದೃಶ್ಯವಾಗ್ಬಿಡುತ್ತೆ. ಅದು ಕಾಣೋದೇ ಇಲ್ಲ, ಮತ್ತೆ ಆ ದೇಹ ಇಲ್ಲವೇ ಇಲ್ಲ. ಇದು ಭೌತಿಕ ವಸ್ತು. ಆದ್ರೆ ಆಧ್ಯಾತ್ಮಿಕವಾಗಿ ಈಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಸರ್ವೇಚ ನೂತ್ನ ವಯಸ್ಸ, ನಿತ್ಯವಾಗಿ ಹಾಗೆ ಇರ್ತದೆ. ಭಗವಂತರ ಕೃಷ್ಣನ ಬಗ್ಗೆ ಬ್ರಹ್ಮ ಸಮಿತಿಯಲ್ಲಿ ಬ್ರಹ್ಮದೇವರನ್ನ ಹೇಳ್ತಾರೆ, ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ. ಸೊ ಭಗವಂತನೇ ನೀನು ಆದಿ, ನಿನಗೂ ಯಾರು ಕೂಡ ಕಾರಣ ಇಲ್ಲ. ಆದ್ಯಂ ಪುರಾಣ ಪುರುಷ, ನೀನೇ ತುಂಬಾ ಹಳೆಯ ಎಲ್ಲರಿಗಿಂತ ಹಿರಿಯ ವ್ಯಕ್ತಿ ನೀನು. ಸೊ ನಮಗೆ ಅನ್ಸುತ್ತೆ ನಮ್ಮ ತಂದೆ ಅಂದ್ರೆ ಒಂದು ರೀತಿ ಅನ್ಸುತ್ತೆ, ನಮ್ಮ ತಾತ ಅಂದ್ರೆ ಇನ್ನೊಂದು ರೀತಿ, ನಮ್ಮ ಅಜ್ಜ ಅಂದ್ರೆ ಮುತ್ತಜ್ಜ, ಹಾಗೆ ಅವ್ರಿಗೆ ಇನ್ನ ಹೆಚ್ಚು ಬಿಳಿ, ಹೆಚ್ಚು ಅವರ ದೇಹ ಕ್ಷೀಣಿ ಹೋಗಿರೋದು ಹೆಚ್ಚು, ಹೀಗೆ ನಮ್ಮ ಒಂದು ಅರ್ಥ, ಒಂದು ಗ್ರಹಿಕೆ. ಆದ್ರೆ ಹಾಗಲ್ಲ, ಕೃಷ್ಣನು ಎಲ್ಲರಿಗಿಂತ ವಯಸ್ಸಲ್ಲಿ ಹೆಚ್ಚು, ಎಲ್ಲರ ಮೂಲ, ಎಲ್ಲರ ಅಷ್ಟಾದ್ರೂ ಕೂಡ ಪುರಾಣ ಪುರುಷ ಆದ್ರೂ ಕೂಡ ಅವನು ನವಯೌವನ. ಅವನ ದೇಹ ದಿವ್ಯವಾದದ್ದು, ತರುಣಾವಸ್ಥೆಯಲ್ಲೇ ಇದೆ. ಅವನು ಕೃಷ್ಣ ರೂಪದ ಪರ್ಟಿಕ್ಯುಲರ್ಲಿ ಹೇಳ್ತಾರೆ, ಭಗವಂತನು 16 ವಯಸ್ಸಿನ ರೀತಿ ಇರ್ತಾನೆ. ನಾರಾಯಣ ರೂಪದಲ್ಲಿ ಹೇಳ್ಬೋದು 20, 22, 25 ಆ ರೀತಿ ಒಂದು ಯುವರಾಜ ರಾಜನು ಆಗಿರೋ ಆ ರೀತಿ. ಅದೇ ಕೃಷ್ಣ ರೂಪದಲ್ಲಿ ಇನ್ನೂ ಒಂದು ತರುಣನಾಗಿ ಕೃಷ್ಣ. ಸೊ ಇಲ್ಲಿ ವೈಕುಂಠ ಲೋಕದಲ್ಲಿ ಹಾಗೆ ನಾರಾಯಣನ ಸೇವಕರು ಎಲ್ಲ ಭಕ್ತರು ತರುಣರಾಗಿ ಅವರು ಇರ್ತಾರೆ. ಸರ್ವೇ ಚಾರು ಚತುರ್ಭುಜ, ತುಂಬಾ ಸುಂದರವಾಗಿ ಅವ್ರು 4 ಭುಜಗಳನ್ನು ಹೊಂದಿದ್ದಾರೆ. ಧನುರ್ ನಿಶಂಗಾಸಿ ಗದಾ ಶಂಖಚಕ್ರಾಂಬುಜ ಶ್ರೇಯ. ಸೊ ಆ ಸನ್ನಿವೇಶದಲ್ಲಿ ಅವರು ಶಂಖಚಕ್ರ ಗದಾ ಪದ್ಮ ಜೊತೆಗೆ ಅವರು ಒಂಥರ ಖಡ್ಗಗಳನ್ನು ಕೂಡ ಇಟ್ಕೊಂಡ್ ಬಂದಿರ್ತಾರೆ ಅವರು. ಸೊ ಅದು ಇಲ್ಲೇ ಅದು ಕೂಡ ಹೇಳ್ತಾರೆ, ಧನುರ್ ನಿಶಾಂಗಾಸಿ. ಧನುರ್ ನಿಶಾಂಗ ಅಂದ್ರೆ ಕೆಲವು ಜನ ಅದರಲ್ಲಿ ಬಿಲ್ಲು ಬಾಣಗಳಿರುತ್ತೆ, ಕೆಲವರು ಅನುಯಾಯಿಗಳ ಹತ್ರ ಖಡ್ಗಗಳಿರುತ್ತೆ. ಸೊ ಅದರ ವಿವರಣೆ ಇಲ್ಲಿ ಯಮದೂತರ ವಿಷ್ಣುದೂತರ ಇದರಲ್ಲಿ. ಸೊ ಎಲ್ಲರೂ ಎಲ್ಲ ರೀತಿಯಲ್ಲೂ ಹೇಳ್ತಾರೆ, ಅವರು ಆ ಖಡ್ಗಗಳು, ಅವ್ರ ಹಸ್ತಗಳನ್ನು ನೋಡಿ, ಆ ದಿವ್ಯ ಹಸ್ತಗಳನ್ನು ಯಮದೂತರಿಗೆ ಭಯ ಬಂದ್ಬಿಡುತ್ತೆ. ಯಾಕಂದ್ರೆ ಅವರ ಕೈಗಳಿದ್ದ ಅಸ್ತ್ರಗಳು, ಮತ್ತೆ ಅವರ ಇರುವ ಒಂದು ದೇಹದ ಕಾಂತಿ, ಅದರಿಂದನೇ, ಮತ್ತೆ ಅವರು ಹೇಳಿದ ಮಾತು ಸಿಡಿಲುಗಳ ತರ ಇರುತ್ತೆ ಅಂತ ಹೇಳ್ತಾರೆ. ಸಿಡಿಲು ಒಂದೊಂದ್ಸಲ ಬರುತ್ತೆ, ಆ ಸಿಡಿಲು ಬಂದಾಗ ಎಲ್ಲ ಕೂಡ ನಿಶಬ್ದವಾಗ್ಬಿಡುತ್ತೆ. ಯಾಕಂದ್ರೆ ಸಿಡಿಲ ಮುಂದೆ ನಮ್ಮ ಲೌಡ್ ಸ್ಪೀಕರ್ ಆಗ್ಬೋದು, ಇನ್ನೊಂದಾಗ್ಬೋದು, ಏನಿದೆ? ಏನೂ ಇಲ್ಲ, ಏನು ಶಬ್ದಕ್ಕೆ ಏನು ಬೆಲೆ ಇಲ್ಲ. ಸಿಡಿಲು ಅಷ್ಟು ಇದಾಗಿದೆ. ಹಾಗೆ ಇವರು ವಿಷ್ಣುದೂತರು ಯಮದೂತರನ್ನು ನಿಲ್ಲಿಸುವಾಗ ಈ ರೀತಿಯ ಒಂದು ಸುಂದರ ಅವರ ಇದು, ಮತ್ತೆ ಅವರ ಆಯುಧಗಳು, ಮತ್ತೆ ಅವರ ಮಾತು ಕೂಡ
ಸಿಡಿಲ ರೀತಿಯಲ್ಲಿ. ಸೊ ಹೇಳ್ತಾರೆ, ಅಷ್ಟಕ್ಕೆ ಅವರು ಸ್ಟಾಪ್, ನಿಲ್ಲಿಸಿ ಅಂತ ಒಂದು ಹೇಳಿದ್ದೆ ಯಮದೂತರು. ಸೊ ಅವರಾದ್ರೂ ಕೂಡ ಅವರಿಗೆ ಈಗ ಅವ್ರು ಹೇಳ್ತಾ ಇದ್ದಾರೆ, ನೀವು ಈ ರೀತಿಯ ವ್ಯಕ್ತಿಗಳು, ಈ ರೀತಿ ತುಂಬಾ ಒಂದು ಘನತೆಯನ್ನು ಪಡೆದವರು, ಜೆಂಟಲ್ಮೆನ್. ಸೊ ನೀವು ನಮ್ಮನ್ನು ನಿಲ್ಲಿಸೋದು, ಈ ರೀತಿ ಪಾಪ ವ್ಯಕ್ತಿಯನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ, ನಮ್ಮ ಡ್ಯೂಟಿಯನ್ನು ಮಾಡ್ತಾ ಇದ್ದೇವೆ, ನೀವು ನಿಲ್ಲಿಸ್ತಾ ಇರೋ ತಪ್ಪಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ದಿಶೋ ವಿತಿ ನಿರಾಲೋಕ ಕುರುವಂತ ಸ್ವೇನ ತೇಜಸ. ಸೊ ಹೇಳ್ತಾರೆ, ಎಲ್ಲ ಅಂಧಕಾರ ಏನಿತ್ತು ಇಲ್ಲಿ, ನೀವು ಒಂದು ಬಂದದ್ರಿಂದ ಎಲ್ಲ ಕೂಡ ಅಷ್ಟು ಪ್ರಜ್ವಲವಾಗಿಬಿಟ್ಟಿದೆ, ಎಲ್ಲ ಕಡೆ ಎಲ್ಲ ದಿಕ್ಕುಗಳು ಕೂಡ ಅಷ್ಟು ಬೆಳಗ್ಬಿಟ್ಟಿದೆ. ಕಿಮರ್ಥಂ ಧರ್ಮಪಾಲಸ್ಯ ಕಿಂಕರಂ ನೋ ನಿಷೇಧತ. ನಾವು ಇದು ಯಮರಾಜರ ಸೇವಕರು, ನಾವು ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮ್ಮನ್ನು ನೀವು ಈ ತರ ನಿಯಂತ್ರಿಸಬೇಡಿ ಅಂತ ಅವ್ರಿಗೆ ಕೇಳೋದು. ಸೊ ಎನಿವೆ, ಇದಾದ ನಂತರ ಇದರ ನಂತರ ಮುಂದುವರಿಯುತ್ತೆ ಅವರ ಸಂವಾದ, ಯಮದೂತರ ವಿಷ್ಣುದೂತರ ಸಂವಾದ. ಮತ್ತೆ ಯಮದೂತರು ಅವರು ಬಿಟ್ಟು ಹೋಗ್ತಾರೆ ಅಲ್ಲಿಂದ. ಸೊ ಎನಿವೆ, ಈ ತರ ವಿವರಣೆ ನಮ್ಗೆ ಭಾಗವತದಲ್ಲಿ ಮತ್ತೆ ಮತ್ತೆ ವಿಷ್ಣುದೂತರು, ವಿಷ್ಣುವಿನ ಲೋಕದ ನಿವಾಸಿಗಳ ವಿವರಣೆ ಬರ್ತಾ ಇರುತ್ತೆ. ಸೊ ಮೂಲತಃ ನಾವು ಕೂಡ ಈ ರೀತಿ ಅವನ ಭಗವಂತನ ಧಾಮದಲ್ಲಿ ಏನೋ ಗೊತ್ತಿಲ್ಲ ಯಾವ ರೀತಿ ನಾವು ನಮ್ಮ ಮೂಲ ಸ್ವರೂಪ, ಆದ್ರೆ ಕೂಡ ನಾವು ಕೂಡ ಅಲ್ಲಿಗೆ ಸೇರಿದವರು ನಾವು. ಆದ್ರೆ ಅಲ್ಲಿ ಬಿಟ್ಟು ನಾವು ಇಲ್ಲಿ ಬಂದಿದ್ದೇವೆ, ನಾವು ಮತ್ತೆ ಅಲ್ಲಿಗೆ ಹೋಗ್ಬೇಕು ನಾವು. ಸೊ ಅಲ್ಲಿ ಹೇಳ್ತಾರೆ, ಇನ್ನ ಬ್ರಹ್ಮನ ಇದು ಕೂಡ ಬರುತ್ತೆ, ಬ್ರಹ್ಮನ ಸಾಕ್ಷಾತ್ಕಾರದಲ್ಲೂ ಕೂಡ ಈ ವಿವರಣೆಗಳಿದೆ. ಬ್ರಹ್ಮನು ಅವರ ಜನ್ಮವಾದಾಗ ಮೊದಲಿಗೆ ಭಗವಂತನು ಅವರಿಗೆ ಕಾಣಿಸ್ಕೊಳೋದಿಲ್ಲ, ಭಗವಂತನು ತಪಸ್ ಮಾಡು ಅಂತ ಅವ್ರಿಗೆ ಹೇಳೋದು. ಮತ್ತೆ ಅವರು ತಪಸ್ಸೆ ಮಾಡಿದ್ಮೇಲೆ 1000 ವರ್ಷಗಳ ಕಾಲ, ನಮ್ಮ ಲೆಕ್ಕಾಚಾರದಲ್ಲ ದೇವತೆಗಳ ಲೆಕ್ಕಾಚಾರದಲ್ಲಿ ಮಾಡಿದ ಮೇಲೆ ಅವರು ಕೂಡ ವೈಕುಂಠದ ದರ್ಶನ ಆಗುತ್ತೆ. ಅಲ್ಲೂ ಕೂಡ ಈ ವಿವರಣೆಗಳಿದೆ. ಅವರು ವೈಕುಂಠವನ್ನು ನೋಡಿದಾಗ ಅಲ್ಲಿ ವೈಕುಂಠದಲ್ಲಿ ವಿಮಾನಗಳು ನೋಡ್ತಾರೆ. ಇಲ್ಲಿ ಒಂದು ವಿಮಾನ ಬಂದಿದೆ ಧ್ರುವ ಮಹಾರಾಜರನ್ನು ಕರೆದುಕೊಂಡು ಹೋಗಕ್ಕೆ, ಆದ್ರೆ ವೈಕುಂಠದಲ್ಲಿ 100,000 1,000 ಲಕ್ಷಾದಿ ವಿಮಾನಗಳಿವೆ. ಸೊ ಅಲ್ಲಿ ಎಲ್ಲ ಈ ವಿವರಣೆ ಅದು ಇದೇ ರೀತಿಯಲ್ಲಿ, ಅಲ್ಲಿ ವೈಕುಂಠವಾಸಿಗಳು, ಅಲ್ಲಿ ಜನರು ಹೇಗಿದ್ದಾರೆ ಅದರ ವಿವರಣೆ ಇದೆ. ಮತ್ತೆ ಅಲ್ಲಿ ಇನ್ನ ವಿವರಣೆ ಇದೆ. ಇನ್ನ ಸಾಮಾನ್ಯವಾಗಿ ಗಂಡಸ ರೂಪಗಿಂತ ಹೆಣ್ಣಿನ ರೂಪದಲ್ಲಿ ಸೌಂದರ್ಯ ಹೆಚ್ಚಿರುತ್ತೆ. ಸೊ ಹಾಗೆ ಹೇಳ್ತಾರೆ, ವೈಕುಂಠ ಲೋಕದಲ್ಲಿ ಕೂಡ ಅಲ್ಲಿ ಎಲ್ಲರೂ ಕೂಡ ಸುಂದರವಾಗಿದ್ದಾರೆ. ಅಲ್ಲಿ ಗಂಡಸರು ಹೆಂಗಸರು ಎಲ್ಲ ಜೀವಿಗಳು ಪರಿಪೂರ್ಣತೆ ಪಡೆದು, ಹೆಂಗಸರು ಇನ್ನ ಅವರು ಅತಿ ಆಕರ್ಷಕವಾಗಿದ್ದಾರೆ. ಸೊ ಹಾಗೆ ಆದರೆ ಹೇಳ್ತಾರೆ, ಈ ಭೌತಿಕ ಜಗತ್ತಿನ ತರ ಇಲ್ಲಿ ಮಾಯೆಯ ಒಂದು ಮೋಹ ಇಲ್ಲ. ಅಲ್ಲಿ ಒಂದು ರೀತಿಯ ಒಂದು ಭೌತಿಕ ಜಗತ್ತಿನ ಒಂದು ಆಕರ್ಷಣೆ ನಮ್ಮನ್ನು ಮೋಹಿಸಿದ್ದು, ನಮ್ಮ ಬುದ್ಧಿಯನ್ನು ದಿಗ್ಭ್ರಮೆಗೊಳಿಸಿ ಆ ರೀತಿಯ ಇಲ್ಲ ಅಲ್ಲಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಅತಿ ಹೆಚ್ಚು ಆಕರ್ಷಣೆ ನಾರಾಯಣನ ಮೇಲೆ, ಕೃಷ್ಣನ ಮೇಲೆ. ಅಲ್ಲಿ ಈ ರೀತಿ ಅವರ ಹೆಂಡತಿ ಇದ್ದಾರೆ, ಇನ್ನ ಹೆಂಗಸರು ಎಷ್ಟೋ ಜನ ಇದ್ದಾರೆ, ಆದರೆ ಆ ರೀತಿಯ ಒಂದು ಭೌತಿಕ ಇದು ನಾವು ನೋಡೋ ರೀತಿಯ ಒಂದು ಪುಂಸಾಸ್ತ್ರೀಯ ಮಿಥುನಿ ಭಾವ ಈ ರೀತಿ ಅಲ್ಲಿ ಇಲ್ಲ. ಯಾಕಂದ್ರೆ ಅದು ಪರಿಪೂರ್ಣ ಜಗತ್ತು, ಅಲ್ಲಿ ಎಲ್ಲರಿಗೂ ಕೂಡ ಸಚ್ಚಿದಾನಂದ ಅಸ್ತಿತ್ವ ಇದೆ, ಅವ್ರಿಗೆ ಸಂಪೂರ್ಣ ಜ್ಞಾನ ಇದೆ, ಸಂಪೂರ್ಣ ಇದಿದೆ. ಹಾಗೆ ಅವ್ರಿಗೆ ಕೃಷ್ಣನ ಇದರಲ್ಲೇ ಅತಿ ಆಕರ್ಷಣೆ ಪ್ರತಿಯೊಬ್ಬರಿಗೂ ಕೂಡ. ಸೊ ಹೀಗೆ ಇದೆ ಭೌತಿಕ ಅದು ಆಧ್ಯಾತ್ಮಿಕ ಜಗತ್ತು. ಸೊ ಆಧ್ಯಾತ್ಮಿಕ ಜಗತ್ತು ಅದು ವೈಕುಂಠ ಲೋಕದಲ್ಲಿ ನಾರಾಯಣನ ಸಹಚರ್ಯರು 4 ಕೈಗಳನ್ನು ಪಡೆದಿದ್ದಾರೆ. ಕೃಷ್ಣನ ಲೋಕದಲ್ಲಿ, ಗೋಲೋಕದಲ್ಲಿ ಅವರು 2 ಕೈಗಳನ್ನು ಪಡೆದಿದ್ದಾರೆ. ಹೀಗೆ ಕೃಷ್ಣನು ದ್ವಿಭುಜ ಮುರಳೀಧರನಾಗಿ ಕೃಷ್ಣನು ಗೋಲೋಕಧಾಮದಲ್ಲಿದ್ದಾನೆ. ಹಾಗೆ ಅವನ ಅನುಯಾಯಿಗಳು ಕೂಡ, ಅವನ ಸಂಗಡಿಗರು, ಗೋಪಾಲಕರು, ಗೋಪಿಯರು ಅವರೆಲ್ಲ 2 ಕೈಗಳ ರೂಪವನ್ನು ಪಡೆದಿರುತ್ತಾರೆ. ವೇಣುಂ ಕ್ವಣಂತಮರವಿಂದ ದಲಾಯಥಾಕ್ಷಂ ಬರ್ಹಾಪತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ವೇಣುಂ ಕ್ವಣಂತಂ. ಸೊ ಕೃಷ್ಣನ ವಿವರಣೆ ಹೇಳೋದು, ಅವನು ಯಾವಾಗ್ಲೂ ಮುರಳಿಯನ್ನು ಬಾರಿಸ್ತಾ ಇರ್ತಾನೆ. ವೇಣುಂ ಕ್ವಣಂತಂ ಅರವಿಂದ ದಲಾಯತಾಕ್ಷಂ, ಅವನ ಕಣ್ಣುಗಳು ಹೀಗೆ ಅವರು ಕೂಡ ಇನ್ನೂ ಸುಂದರವಾಗಿ, ನಾರಾಯಣನು ರೂಪದಲ್ಲಿ ಕೃಷ್ಣನ ಸುಂದರವಾಗಿದ್ದಾನೆ, ಅವನ ವಿಸ್ತರಣೆ, ಆದ್ರೆ ಕೃಷ್ಣನ ರೂಪದಲ್ಲಿ ಇನ್ನೂ ಸುಂದರವಾಗಿದ್ದಾನೆ ಕೃಷ್ಣ. ಅದು ಕೂಡ ಹೇಳ್ತಾರೆ, ಕೃಷ್ಣನು ರೂಪ ಸೌಂದರ್ಯ, ರೂಪ ಮಾಧುರ್ಯ ಅಂತ ಹೇಳ್ತಾರೆ. ಇನ್ನ ವಿಶೇಷ ಲಕ್ಷಣಗಳು ಅವನು ಕೃಷ್ಣ ರೂಪದಲ್ಲಿ ಇನ್ನ ಅತಿ ಹೆಚ್ಚು ಸೌಂದರ್ಯವನ್ನು ವ್ಯಕ್ತಪಡಿಸ್ತಾನೆ. ವೇಣುಂ ಕ್ವಣಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂಸಂ ಅಸಿತಾಂಬುದ ಸುಂದರಾಂಗ. ಭಗವಂತನು ಆ ನವಿಲ ಗರಿಯನ್ನು, ಅವನು ನವಿಲು ನೋಡಿ ಭಗವಂತನು ಮಾಡಿರೋದು ಹೇಗೆ, ಅದರ ರೆಕ್ಕೆಗಳು ಅಷ್ಟು ಆಕರ್ಷಣೀಯವಾಗಿರುತ್ತೆ, ಅದರ ಬಣ್ಣ ಹೇಗೆ, ಅದರ ತರ ಹೊಳಪು, ಅದರ ಅದರ ಬೇರೆ ಬೇರೆ ಮಿಕ್ಸ್ಚರ್, ಬೇರೆ ಬೇರೆ ಕಲರ್, ರೈನ್ಬೋ ಇದೆಲ್ಲ ನೋಡ್ತೀವಿ ನಾವು. ಭಗವಂತನು ಮಾಡೋದು ಎಷ್ಟು ಒಂದು ಆಕರ್ಷಣೀಯವಾಗುತ್ತೆ. ಸೊ ಭಗವಂತನು ಹಾಗೆ ಅದನ್ನು ಅವನು ಧಾರಣೆ ಮಾಡ್ತಾನೆ. ಅಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭ.
ಸೊ ಕಂದರ್ಪ ಕೋಟಿ ಕಮನೀಯ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಮನ್ಮತ್ತ ನಮಗೆ ಗಂಡು ಹೆಣ್ಣಿನ ಆಕರ್ಷಣೆ ಬರುವ ಒಂದು ದೇವತೆ ಇದ್ದಾರೆ. ಸೊ ಈ ರೀತಿಯ ಸಾವಿರಾರು ಲಕ್ಷಾಂತರ ಇವರು ಕೂಡ ಅವರಿಗಿಂತ ಕೃಷ್ಣನು ಆಕರ್ಷಣೀಯ, ಆ ದೇವತೆಗಿಂತ ಆಕರ್ಷಣೀಯ ಅಂತ ಕೃಷ್ಣ ಬಗ್ಗೆ ಹೇಳಿರೋದು. ಸೊ ಹರೇ ಕೃಷ್ಣ. ಇನ್ನೇನಿತ್ತು ಇವತ್ತಿನ ವಿಷಯದಲ್ಲಿ? ಇನ್ನೊಂದ್ಸಲ ಭಾವಾರ್ಥ ನೋಡ್ತೀನಿ ನಾನು. ವಿಷ್ಣು ಲೋಕವಾಸಿ ನಿವಾಸಿಗಳು ಭಗವಾನ್ ವಿಷ್ಣುವಿನಂತಹ ದೇಹ ಲಕ್ಷಣಗಳನ್ನುಳ್ಳವರು. ಅವರೂ ಸಹ ಗದೆ, ಶಂಖ, ಕಮಲ, ಚಕ್ರಗಳನ್ನು ಧರಿಸುತ್ತಾರೆ. ಈ ಶ್ಲೋಕದಲ್ಲಿ ಅವರು ಚತುರ್ಭುಜಗಳನ್ನು ಹೊಂದಿದ್ದರೆಂದು, ಸೊಗಸುಳ್ಳ ಉಡುಪುಗಳನ್ನು ಧರಿಸಿದ್ದರೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಅವರ ದೇಹಾಲಂಕಾರ ವಿವರಣೆಯು ತತ್ವಶಃ ವಿಷ್ಣುವಿನ ವೇಷಭೂಷಣಗಳನ್ನೇ ಹೋಲುತ್ತದೆ. ಹೀಗೆ ವಿಮಾನದಿಂದ ಇಳಿದ ಇಬ್ಬರು ಅಸಾಮಾನ್ಯ ವ್ಯಕ್ತಿಗಳು ನೇರವಾಗಿ ವಿಷ್ಣು ಲೋಕದಿಂದ ಅಥವಾ ಭಗವಾನ್ ವಿಷ್ಣು ವಾಸ ಮಾಡುವ ಗ್ರಹದಿಂದ ಬಂದರು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಯಾರಾದ್ರೂ ಏನಾದ್ರು ಪಾಯಿಂಟ್ಸ್ ಏನೋ ಸೇರಿಸ್ತೀರೋ, ಏನಾದ್ರು ಹೇಳ್ತೀರೋ ಹೇಳ್ಬೋದು. ಪ್ರಭುಜಿ, ಇವತ್ತು ಸಂಜೆ ಶ್ರೀರಂಗಂ ಮತ್ತೆ ಇದ್ರದ್ದೆಲ್ಲ ಯಾತ್ರದ ಬಗ್ಗೆ ಅವ್ರು ಯಾರು ಧನೇಶ್ವರಿ ಯಾರು ಧನ್ಯಧಾಮೇಶ್ವರಿ ಅವರು ಮಾತನಾಡ್ತಾರಂತೆ. ಜ್ಯೋತಿಲಕ್ಷ್ಮಿ ಮಾತಾಜಿ ಅವರ ಹತ್ರ ಹೇಳಿದಾರಂತೆ. ನಿಮಿಷ ಅವ್ರು ಬಂದು ಅವರೆಲ್ಲ ಆಹ್ವಾನಿಸ್ತಾರೆ. ಯಾಕಂದ್ರೆ ತಮಿಳ್ನಾಡು ಅವರೇ ಎಲ್ಲ ಆಯೋಜನೆ ಮಾಡ್ತಾ ಇರೋದು. ಇವತ್ತು ಕೂಡ ಅವ್ರು ಸಿಂಗರಾಮ್ ಪ್ರಭು ಬಲರಾಮ್ ಪ್ರಭು ಅವರು ಅಲ್ಲೇ ಇದ್ದಾರೆ, ಶ್ರೀರಂಗಮಲ್ಲೇ ಇದ್ದಾರೆ. ಇನ್ನ ಸ್ವಲ್ಪ ವ್ಯವಸ್ಥೆಗಳಿಗೆ ಹೋಗಿದ್ದಾರೆ ಅವರು. ಸೊ ಹಾಗೆ ಅವರು ನಮಗೆ ಆಹ್ವಾನಿಸ್ತಾ ಇದ್ದಾರೆ. ಸೊ ಹೇಗೆ ನಾವು ಕರ್ನಾಟಕದಲ್ಲಿ ನಾವು ಯಾತ್ರೆ ಮಾಡಿದಾಗ ನಾವು ಮತ್ತೆ ಅವ್ರನ್ನ ಆಹ್ವಾನಿಸೋಣ. ನಾವು ನಮ್ಮ ಮಂಗಳೂರಿನಲ್ಲಿ ಆದಾಗ್ಲೋ ಇಲ್ಲ ಇನ್ನೊಂದ್ ಕಡೆ ನಾವು ಅವ್ರ ಗ್ರೂಪ್ ಹೋಗಿ ಆಹ್ವಾನಿಸ್ಬೋದು. ಈಗ ಅವರು ಆನ್ಲೈನ್ ತಮಿಳ್ ಬ್ಯಾಚ್ ಅವರು ನಮ್ಗೆಲ್ಲರೂ ಕೂಡ ಆಹ್ವಾನಿಸ್ತಿದ್ದಾರೆ. ಸಂಜೆ 5 ಗಂಟೆಗೆ ಮಾತಾಜಿ ಬರ್ತಾರೆ, ಅವರು ಜಾಯ್ನ್ ಆಗ್ತಾರೆ. ಹೌದು ಪ್ರಭುಜಿ, ಮೀಟಿಂಗ್ ಅಲ್ಲಿ ಎಲ್ಲರೂ ಜಾಯ್ನ್ ಆಗ್ತಾರೆ, ಯಾರು ಬರುವವರು ಇದ್ದಾರೆ.